9 ತಿಂಗಳು ತನ್ನ ಗರ್ಭೊಡ್ದಿದ್ದು ಜನ್ಮ ಕೊರ್ನಗ ತಡ ರಾವಂದಿನ ಬೇನೆನ್ ಪಡೆದು ಅವಿರ್ದು ಬೊಕ್ಕ ಲಾಲನೆ ಪಾಲನೆದೊಟ್ಟಿಗೆ ಜೋಕ್ಲೆನು ಮಲ್ಲ ಮಲ್ತದು ಅಕ್ಲೆಗು ಬರವು ಕಲ್ಪಾದು ಮಲ್ಲ ಮಲ್ತಿ ಬೊಕ್ಕ ಪೆದ್ದಿ ಅಪ್ಪೆನೆ ಮದತಿನ ದುಃಖದ ಕತೆ ಒಂಚಿ ಮೂಲುಂಡು. ಈ ಅಜ್ಜಿನ ಪುದರು ಸುಬ್ಬಲಕ್ಷ್ಮಿ, ಪ್ರಾಯ 85 ಆಂಡು. ಈ ಅಜ್ಜಿಗು 5 ಆಣು 4 ಪೊಂಜೋಕ್ಲು. ಈ 9 ಜೋಕ್ಲನ ಪೈಕಿಡು ತನ್ನ ಅಪ್ಪೆನು ಪೊರ್ಲುಡೆ ತೋಡು ಪನ್ಪಿನ ಭಾವನೆ ಒರಿಯಾಗ್ಲ ಬರಂದಿನವು ಬೇಜಾರ್ದ ಸಂಗತಿಂದೆ ಪನೊಲಿ. ಕಾಪಿಕಾಡ್ ರಡ್ಡನೆ ತಿರ್ಗೋಷ್ಟು ಬಾಡಾಯ್ದ ಇಲ್ಲಡಿ ಇತ್ತಿನ ಅಜ್ಜಿಗು ಇತ್ತೆ ದಿಕ್ಕದೆಸೆ ಇಜ್ಜಾಂದಿಲ ಕಾತಂಡು. ಆಂಜೋಕ್ಲೆಗು ಮದ್ನೆ ಐಬೊಕ್ಕ ಮರ್ಮಲಲ್ಲು ಮಾತೆರ್ಲ ಸೇರ್ದು ಮಾಮಿನು ಒತ್ತರ ದಿಯರು ದುಂಬಾಯರು ಪಂಡದು ತೆರೆದು ಬೈದಳು. ಜೋಕುಲು ಆಡ್ಜಲ್ಲ ಎನ್ನ ಇನಿಮುಟ್ಟಲ ಒಂಜಿ ಪಾತೆರ್ ನಾವಡು ನೆರುಪು ನಾವಡು ದಾಳಜ್ಜಿ ಎನ್ನ ಜೋಕುಲು ನಾಲ್ಲ ಎಡ್ಡಲ್ಲೇರು ಅಂದು ಸತ್ಯ ದೇವರನಾಜ ನಾಲ್ಜಲ್ಲ ಎಡ್ಡಲ್ಲೇರು ದಾಳ ಮುಕ್ಕಲ್ಲ ನನ್ನ ತೂಪಿದ್ಯಾರು ಆತೆ ಬೊಕ್ಕದಮ್ಮ ನಮ್ಮ ಜೋಕುಲ ತಂದೆ ಪಿದಾಯ್ದಕ್ಕೂ ತೂಂಡು ಏತು ನಮ್ಮ ಬಂಜಿಡು ಬತ್ತನಕ್ಕ ಜೋಕುಲ್ದು ಓಡು ಅಕ್ಕಲತ್ತು ನಮ್ಮನ್ನು ತೂಪಿನಿ ಅವೇ ನಮ್ಮ ಮಗನಿಗೆ ಯಾರು ಪಾಂಡಿನೆಟ್ಟು ಬಿಡ್ದೋಯಿನಿ. ಐನು ಆಂಜೋಕುಲ್ಲ ಪೆದ್ದಿ ಅಪ್ಪೆಗು ಬಾಕಿಲ್ ದೆಪ್ಪಂದೆ ಕಂಗಲಾಯಿನ ಪೊರ್ತು ಅಜ್ಜಿನ ತಂಗಡಿನ ಮಗಳೊಡ್ತಿ ಆಶ್ರಯ ಕೊರ್ಪೇರು. ಅಜ್ಜಿನ ಬಂಗನ ತೂದು ಹಿರಿಯ ನಾಗರಿಕೆರ್ನ ಸಹಾಯವಾಣಿಗೂ ದೂರು ಕೊರ್ನಂಚ ವಿಶ್ವಾಸ್ ಹಿರಿಯ ನಾಗರಿಕೆರ್ನ ಟ್ರಸ್ಟ್ ದಕ್ಲು 9 ಜೋಕ್ಲೆಲ್ಲ ದೂರವಾಣಿ ಮುಖೇನ ಸಂಪರ್ಕ ಮಲ್ಪೇರು. ಆಂಡ ದೂರವಾಣಿ ಲೆಪ್ಪುಗು ಓವ್ವೆ ಸ್ಪಂದನ ತಿಕ್ಕಂದಿನಿರ್ದಾವರ ವಿಶ್ವಾಸ್ ಟ್ರಸ್ಟ್ದ ಸಂಯೋಜಕಿರು ರೇವತಿ ಬೊಕ್ಕ ಸಮಾಲೋಚಕಿ ಶ್ರೀಮತಿ ಉಷಾ ಮೊಕ್ಲು ಅಜ್ಜಿನು ಉಳ್ಳಾಲ ಠಾಣೆಗೆ ಲೆತ್ತುಂದು ಪೋಪೇರು. ಟ್ರಸ್ಟ್ದ ಸಂಯೋಜಕರು ಪೊಲೀಸ್ ತಕ್ಲೆನೊಟ್ಟಿಗೆ ಕಾಪಿಕಾಡ್ ಉಪ್ಪುನ ಅಜ್ಜಿನ ಇಲ್ಲಡೆ ಬನ್ನಗ ನೆರಡದ ಬರ್ಸನೆ ದೊರೆಯುಂಡು. ವಿಶ್ವಾಸ್ ಟ್ರಸ್ಟ್ ಹಿರಿಯ ನಾಗರಿಕ ಸಹಾಯವಾಣಿ ಪಾಂಡೇಶ್ವರದಿಂದ ನಮ್ಮದು ಸಹಾಯವಾಣಿ ಇರೋದು. ಸೊ ನಮಗೆ 2 ವಾರದಿಂದ ಇವ್ರದ್ದು ಅಜ್ಜಿದು ಒಂದು ಕಂಪ್ಲೇಂಟ್ ಬಂದಿತ್ತು. ಈ ಅಜ್ಜಿಗೆ 74 ವರ್ಷ ಆಗಿದೆ. 10 ಮಕ್ಕಳಿದ್ದು ಅದರಲ್ಲಿ 1 ಮಗ ತೀರ್ಕೊಂಡಿದ್ದಾರೆ. ಸೊ 5 ಜನ ಹೆಣ್ಮಕ್ಳು ಮತ್ತು 4 ಜನ ಗಂಡು ಮಕ್ಕಳಿದ್ದಾರೆ. ಸೊ ಗಂಡು ಮಕ್ಕಳಿದ್ದು ಯಾರ್ದು ಕೂಡ ಅಡ್ರೆಸ್ ಇಲ್ಲ ಮತ್ತು ಯಾವುದಿಲ್ಲ, ಫೋನ್ ನಂಬರ್ ಒಂದು. ಮತ್ತು ಇವರನ್ನು 2 ತಿಂಗಳಿಂದ ಸಾಕ್ತಿರುವವರು ನಮಗೆ ಜಸ್ಟ್ ಫೋನ್ ನಂಬರ್ ಮಾತ್ರ ಕೊಟ್ಟಿದ್ರು. ಆ ಫೋನ್ ನಂಬರಿಗೆ ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡಲಿಲ್ಲ. ಸೊ ಹಾಗೆ ನಾವು ಇವತ್ತು ಮತ್ತೆ ಈ 2 ವಾರದಲ್ಲಿ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೆ ಬಂದು ಇಲ್ಲಿ 112ಗೆ ಕಾಲ್ ಮಾಡಿ ಅವ್ರನ್ನ ಇಲ್ಲಿ ಬಂದು ಕರ್ಕೊಂಡು ಬಂದ್ವಿ. ಬಟ್ ಇವತ್ತು ಬೆಳಗ್ಗೆ ಈ ಅಜ್ಜಿನ ಅವ್ರದ್ದು ನೋಡ್ಕೊಂಡಿದ್ದ ಮನೆಯವ್ರು ಕರ್ಕೊಂಡು ಬಂದು ಬಿಟ್ಟಿದ್ರು. ಮತ್ತೆ ಇವರು ಪುನಃ ಆಟೋದಲ್ಲಿ ಇವ್ರದ್ದು ಮಗ ಮತ್ತು ಸೊಸೆ ರಿಟರ್ನ್ ಅವರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ. ಆದರೆ ಮತ್ತೆ ಬಿಟ್ಟು ಈಗ ಮತ್ತೆ ಅವ್ರು ನಮ್ಮ ವಾಪಸ್ ಸಹಾಯವಾಣಿಗೆ ಬಂದಿದ್ದಾರೆ, ನನಗೆ ನನ್ನ ಮಕ್ಕಳ ಮನೆಯಲ್ಲಿ ಗಂಡು ಮಕ್ಕಳ ಮನೆಯಲ್ಲಿ ಇರಬೇಕು ಅಂತ. ಅದಕ್ಕೆ ನಾವು ಮತ್ತೆ ಈಗ ಉಳ್ಳಾಲ ಸ್ಟೇಷನ್ಗೆ ಬಂದು ಇವಾಗ ಇವರ ಮನೆಗೆ ಬಂದಿದ್ದೀವಿ. ಇವ್ರ ಮನೆಗೆ ಬೀಗ ಹಾಕಿ ಹೋಗಿದ್ದಾರೆ. ಬಟ್ ಯಾವ ಮಕ್ಕಳಿಗೆ ಫೋನ್ ಮಾಡಿದರೆ ಯಾರು ರಿಸೀವ್ ಮಾಡ್ತಿಲ್ಲ.
ಮತ್ತೆ ಅವ್ರದ್ದು ಈಗ ಜಗನ್ನಾಥ್ ಅವ್ರದ್ದು ಮಿಸಸ್ಸಿಗೆ ಫೋನ್ ಮಾಡಿದಾಗ ಅವರು ನಮಿಗೂ ಮತ್ತು ಪೊಲೀಸ್ನವರಿಗೆ ಸರಿ ಬಾಯಿ ಬಂದಂಗೆ ಫೋನಲ್ಲಿ ತುಂಬ ಬೈದಿದ್ದಾರೆ. ಬಟ್ ನಾವು ಒಂದ್ಸರಿ ಎಲ್ಲರೂ ಬಂದು ಮೀಟ್ ಮಾಡಿ ಯಾವ್ದಾದ್ರು ಡಿಸಿಷನ್ ಮಾಡಬೇಕು ಅಂದ್ರೆ ಯಾವುದಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇಂಟೆನ್ಷನ್ ಇದ್ದದವ್ರು ಇದಕ್ಕೆ ಬಂದು ಇಲ್ಲಿ ಮೀಡಿಯಾದಲ್ಲಿ ನಾವು ಅಟ್ಲೀಸ್ಟ್ ಇದರಲ್ಲಿ ಅದು ಬಂದ್ರೆ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು. ಸೊ ಇದಕ್ಕೆ ಅದು ರೆಸ್ಪಾನ್ಸ್ ಮಾಡಿದ್ರೆ ಅವ್ರು ನಮಗೆ ಹೇಳಿಕೆ ಕೊಡ್ತಾರೆ, ಅದ್ರ ಮೇಲೆ ಡಿಸಿಷನ್ ಮಾಡಬೇಕು ಅಂತಿದ್ದೀವಿ. ಸೊ ಅವರು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 2007 ಆಕ್ಟ್ ಪ್ರಕಾರ ನಾವು AC ಕೋರ್ಟಿಗೆ ಹಾಕಿ ಅಲ್ಲಿ ಇತ್ಯರ್ಥ ಆಗಬೇಕು, ಇತ್ಯರ್ಥ ಆಗ್ತೀವಿ. ಒರ್ಮ ಜೋಕ್ಲಿನ ಪೈಕಿಡು ಒರಿಯ ಗಾಂಡಲ ಪೆದ್ದಿಯಪ್ಪೆಗೆ ನುಪ್ಪು ಪಾಡ್ದು ಪೊರ್ಲುಡೆ ತೂಪುನ ಮನಸ್ಸನ್ನು ದಾಯೆ ದೇವೇರ್ ಕೊಡ್ತಿಜೇರ್ ಪನ್ಪಿನವು ಯಕ್ಷ ಪ್ರಶ್ನೆ. ಟ್ರಸ್ಟ್ ಹಿರಿಯ ನಾಗರಿಕ ಸಹಾಯವಾಣಿ ಪಾಂಡೇಶ್ವರ ಇಲ್ಲಿಗೆ ಹಿರಿಯ ಶ್ರೀಮತಿ ಸುಬ್ಬಲಕ್ಷ್ಮಿ 85 ವರ್ಷ ಹಿರಿಯ ನಾಗರಿಕರು ಬಂದಿದ್ದರು. ಅವರಿಗೆ 10 ಜನ ಮಕ್ಕಳಿದ್ದು ಅದರಲ್ಲಿ ಒಬ್ಬರು ಡೆತ್ ಆಗಿದ್ದರು. ಇನ್ನು ಒಬ್ಬರು ಮುರುಗೇಶ್ ಎನ್ನುವರು ಎಕ್ಕೂರಲ್ಲಿದ್ದಾರೆ, ಇನ್ನೊಬ್ಬರು ರಾಜು ಎನ್ನುವರು ಮುಲ್ಕಿಯಲ್ಲಿದ್ದಾರೆ, ಜಗನ್ನಾಥ್ ಎನ್ನುವರು ಕಾಪಿಕಾಡಲ್ಲಿದ್ದಾರೆ, ಮಣಿ ಎನ್ನುವರು ಮಾರ್ನೆಮಿಕಟ್ಟೆಯಲ್ಲಿದ್ದಾರೆ. ಏನನು ಇಲ್ಲಗ ಸೇರ್ಸಾವನವು ಬೊಡ್ಚಿ ಕನಿಷ್ಠ ಮೊಬೈಲ್ ದಾಂಡಲ ಅಕ್ಲೆಗ್ ಪಾತೆರೆರ ದಾಂತದ ಪೋಂಡೆ ಪಂಡದು ಅಜ್ಜಿ ಕಣ್ಣನೀರು ಪಾಡ್ನಾಗ ಕರ್ಲು ಕತ್ತೆರ್ದು ಬರ್ಕೊಂಡು ಬಂದ ಜೋಕುಲು ಗುಲ್ಲ ಎನ್ನ ತುಯ್ಯಾರು ಬಿಡ್ಪುಜೇರು ಎನ್ನ ಪುಳ್ಳಿರು ಬಿಡ್ಪುಜೇರು ಬೊಕ ಅಲ್ಲ ఆయన ಬುಡದಿಲ್ಲ ಬಿಡ್ಪುಜಾಳು ಮೂರು ಬೊಡ್ಚಿಂದು ಬೊಕ ಎಂದಾಳ ಮಲ್ತಿನತ್ತು ದಾಳ ಪಂತಿನ್ಲತ್ತಿಲ್ಲ ಅಡಾಯ ಆಯ್ನತ್ತು ಎಡ್ಕೊಳೋದು ಮುಂದೆನೆ ಜಗನ್ನಾಥ್ ಕೊನೋದು ಅಲ್ಪ ಹೆಚ್ಚೆಡು ಬುಡಿಯ ಬುಡ್ದಾಯ್ ಬೊಕ್ಕ ಎಂಟ್ಲಕ್ಕೆ ಏನಂದ ದಾಯಲ್ಲಿ ತಂದು ಬರ್ತೀನಿ ಇದು ಬಂಡೆ ಬಲ್ಲೆ ಎಲ್ಲ ಅಂದಿಲ್ಲ ತಂದು ಬರ್ತ ಇತ್ತನೆ ಬಲ್ಲೆ ಪಂಡೆ ನಾನು ಆಯನ ಹೆಚ್ಚೆಡು ಕುಲ್ಲಾದು ಎಣ್ಣನ ಬಂತು ಬುಡಿಯ ಅಪ್ಪಗ ಮೂಲತ್ತು ಅವಳುತ್ತೀರು ಅಕ್ಕಲು ಮುಕ್ಕಲು ಕೊಣದು ಬುಡಿಯ ಬುಡ್ದು ಈ ಪಂಡೆ ನಿನ್ನನ್ನು ಎಂಟ್ಲಕ್ಕೆ ಏನಂದಲ್ಲ ಬತ್ತಿನತ್ತ ಕೊಣದು ಬುಡ್ನತ್ತ ಇತ್ತೆಲ್ಲ ಏನು ನಿನ್ನನ್ನು ಬತ್ತಲಿ ತಂದು ಬೋಪೆ ಇದು ಬಂಡೆ ಪಂಡದು ಎನ್ನನ್ನು ಬುಡ್ದು ಹೋಯ್ ಯಾವ ಬಂಡೆ ಇನ್ನೊಂದು ದಿನ ಕುಲ್ಲುವೆ ಎಲ್ಲ ಬೋಪೆ ಬಣ್ಣಕ್ಕೆ ಕೇಳಿದ್ದಾಯ ಜೋಕಿಲೆಡ್ಡೆ ಪಾಡು ಅಕ್ಲೆಡ್ಡೆ ಹಿಡ್ಕೊಂಡು ಆತು ಎಂಕು ಪೇತದಾಲು ನಂದು ಅಕ್ಕಲು ಬರೊಂದು ಹೋಗಿತ್ತಿಂದ ಒಂದು ಫೋನ್ ಮಾಡ್ತಿದ್ದು ಪಾತೇರ್ನ ಅಮ್ಮಂಚೊಂಡು ಫೋನ್ ಮಾಡ್ತಿದ್ದು ಪಾತೇರ್ನಿ ಅಮ್ಮ ಸ್ವಾಗತ ಅಂದಿತ್ತಂದು ಎಂಚೊಂಡಿತ್ತೆ ಅವಳು ಮಕ್ಕಳು ಫೋನ್ ಮಾಡ್ತೇರಿ ಸ್ವಾಗತಿಂದು ರಾಜಾಗಿಲ್ಲ ಪೂರ ಮಾಡ್ತೇರಿ ಅಕ್ಕಳು ದಾಳ ಪಾತೇರಿ ಇದ್ದೀರಿ ಬೈದನೇ ಇದ್ದಿ ಅಂಚ ಬರೊಂದು ಹೋಗಿತ್ತಿಂದ ಮುಕ್ಕುಲೆಲ್ಲ ಕುಲ್ಲಾವೆ ಕಿನ್ಯಪ್ರಾಯಡ್ ಅವ್ವೇತೋ ಬಂಗಡ್ ಗಂಜಿ ತೆಲಿ ಕೊಡ್ದು ತಾಂಕದು ಮಲ್ಲ ಮಲ್ತಿನ ಈ ಅಪ್ಪಿನ ದುಸ್ಥಿತಿಗೆ ಉತ್ತರ ಕೊರ್ಪಿನ ಕ್ರಿಯೆಲು ಇಡೀ ನಾಗರಿಕ ಸಮಾಜ ತರೆತೆಗ್ಗಾವಲಕ ಮಲ್ತಿನ ಈ ಘಟನೆ ಆಯ್ನಾತು ಬೇಗ ಸುಖಾಂತ್ಯ ಆವಡ್ ಪನ್ಪಿನವು ನಾಗರಿಕ ಬಂಧುರೆನ ಆಶಯ ಆದುಂಡು.